ಮಹಾರಾಜ ಕರಡಿ ಫ್ಯಾಮಿಲಿ ತಕ್ಕಲು ಅಡ್ಡಫಲ ಇದೆ ಫೈನಲ್ ಸ್ಪರ್ಧೆ. ಮಹಾರಾಜ ಕರೆತ್ತ ಮಹಾರಾಜ ಕರೆತ್ತ ಮಹಾರಾಜ ಕರೆತ್ತ ಮಹಾರಾಜ ಕರೆತ್ತ SMS ಫ್ಯಾಮಿಲಿ ಅಡ್ಡಫಲ ಇದೆ. ಬೆಂಗಳೂರಿನ ಕಂಬಳದಲ್ಲಿ ಮತ್ತೊಂದು ಇತಿಹಾಸ ಸೃಷ್ಟಿಯಾಗಿದೆ. ಬೆಂಗಳೂರಿನ ಕಂಬಳದ ಅಡ್ಡ ಹಲಗೆ ವಿಭಾಗದಲ್ಲಿ SMS ಫ್ಯಾಮಿಲಿ ಗೆದ್ದು ಬೀಗಿರುವಂಥದ್ದು. SMS ಫ್ಯಾಮಿಲಿಯ ಜೊತೆಗೆ ನಾರಾವಿಯ ತಂಡದ ಕೋಣದ ಮಾಲೀಕರು ಕೂಡ ನಮ್ಮ ಜೊತೆಗಿದ್ದಾರೆ. ಈ ಒಂದು ಜೋಶ್ ಹೇಗಿದೆ ಅಂತ ಕೇಳಬೇಕು. ರಕ್ಷಿತ್ರೆ, ಮೊದಲ ಫೈಟ್ನಲ್ಲಿ ಸಮ ಬಹಳ ಜಿದ್ದಿಯ ಹೋರಾಟ, ಎರಡನೆಯ ಒಂದು ಕೋಣವನ್ನು ನಿಲ್ಲಿಸುವಂಥದ್ದಲ್ಲಿಯೂ ಕೂಡ ಬಹಳಷ್ಟು ಹೊತ್ತು ತಗೊಂಡ್ರಿ. ಅಂತೂ ಗೆಲುವು ನಿಮ್ಮ ಪಾಲಿಗಾಗಿದೆ, ಏನು ಹೇಳ್ತೀರಿ? ತುಂಬ ಖುಷಿ ಆಗ್ತಾ ಇದೆ. ಇದು ನಮ್ಮ ಗೆಲುವಲ್ಲ, ನಮ್ಮ ಕೋಣಗಳು ಓಡಿದ್ರಿಂದ ನಮಗೆ ಈ ಗೆಲುವಾಗಿದೆ. ನಾವೇನಿದ್ರು ನಾವು ಸಹಕಾರಿ ವರ್ಗ ಅಷ್ಟೇ. ಕೋಣಗಳು ಮನಸ್ಸು ಮಾಡಿದರೆ ಮಾತ್ರ ನಮಗೆ ಗೆಲ್ಲಲಿಕ್ಕೆ ಸಾಧ್ಯ. ಇವತ್ತು ಬಹುಶಃ 4 ದಿವಸ ನಮ್ಮ ಎಫರ್ಟ್ ಅವುಗಳನ್ನು ಇಲ್ಲಿ ತಗೊಂಡು ಬಂದು ಇಲ್ಲಿ ನಾವು ಅವ್ರುಗಳಿಗೆ ಪ್ರಾಕ್ಟೀಸ್ ಕೊಟ್ಟು ಇವತ್ತು ವಿನ್ ಆಗಿರುವಂಥ ನಮಗೆ ನಿಜವಾಗಿಯೂ ಕೂಡ ಈ ಬೆಂಗಳೂರಿನ ಕಂಬಳದಲ್ಲಿ ಇತಿಹಾಸ ಒಂದು ಸೃಷ್ಟಿಯಾಗಿರುವಂಥ ಕಂಬಳದಲ್ಲಿ ನಾವು ಪ್ರಥಮ ಬಹುಮಾನ ಪಡೆದಿದ್ದು ಈ SMS ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಖುಷಿಯಾಗಿದೆ. ಧನ್ಯವಾದಗಳು, ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸಲಿಕ್ಕೆ. SMS ಫ್ಯಾಮಿಲಿನ ಸುಖೇಶ್ ಇದ್ದಾರೆ, ಏನು ಹೇಳ್ತೀರಿ ಫ್ಯಾಮಿಲಿ ಬಗ್ಗೆ? ಇಲ್ಲ, ತುಂಬ ಎಮೋಷನಲ್ ಆಗಿದೆ. ಯಾಕಂದರೆ ಈ ಒಂದು ಜಯವನ್ನು ನಾವು ಕನಸಿನಲ್ಲಿ ಅಂದರೆ ಅದು ಇಟ್ಟುಕೊಂಡಿದ್ವಿ. ಸೊ ಈ ದಿನ ನಾವು SMS ನಾರಾವಿ ಜೊತೆಗೂಡಿ ವಿನ್ ಆಗಿದ್ದೀವಿ. ತುಂಬ ಎಮೋಷ್ನಲ್ ಆಗಿ ನಾವು ತುಂಬ ಖುಷಿಯಿಂದ ಇವಾಗ ಬಿಗ್ತಾ ಇದ್ದೀವಿ. ಖಂಡಿತವಾಗ್ಲೂ. ರಕ್ಷಿತ್ರೆ, ಈಗ ಗೆದ್ದ ಕೋಣೆಗಳನ್ನು ಒಮ್ಮೆ ತೋರಿಸಿ. ಇವನು ಬಾಬು, ನಮಗೆ ಚಾಂಪಿಯನ್ ಬಾಬು 23-25 ಮೆಡ್ಲ್ ಇವನಿಗೆ. ಹಾಗೆ ಇವ ಫಸ್ಟ್ ಮೆಡ್ಲ್ ತಗೊಳ್ತಾ ಇದ್ದಾನೆ. ಇದು 2ನೇ ಕಂಬಳ ಇವನಿಗೆ ಅಡ್ಡ ಹಲಗೆಯಲ್ಲಿ. ಫಸ್ಟ್ ಟೈಮ್ ಇವನು ಫಸ್ಟ್ ಮೆಡ್ಲ್ ತಗೊಳ್ತಾ ಇದ್ದಾನೆ. ಕರ್ಣ ಅಂತ ಹೇಳ್ಕೊಂಡು ನಮಗೆ ನಿಜವಾಗಿಯೂ ಖುಷಿ ಕೊಡ್ತಾ ಇದೆ. ಬಾಬುಗೆ ಸರಿಯಾದ ಜೋಡಿ ನಾವು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಅವನಿಗೆ ನ್ಯಾಯ ಒದಗಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ನಮಗೆ ಅವನಿಗೊಂದು ನ್ಯಾಯ ಒದಗಿಸಿದೆ ಅನ್ನುವಂಥ ಸಂತೋಷ ಇದೆ ನಮಗೆ. ಓಕೆ, ರಾಜಧಾನಿಯಲ್ಲಿ ಬಾಬು ಕರ್ಣನ ಚಮತ್ಕಾರ ನಡೆದಿದೆ. ಕಿಂಗ್ ಮತ್ತೊಮ್ಮೆ ನಮ್ಮ ತಂಡದವರಿಗೆ ಎಲ್ರಿಗೂ ಕೂಡ, ನಮ್ಮ ನಾರಾವಿ ತಂಡದ ಜೊತೆ ಎಷ್ಟು ಜನ ಎಲ್ಲ ಕಷ್ಟಪಡ್ತಾ ಇದ್ದಾರೆ ಎಲ್ರಿಗೂ ಕೂಡ ನಾನು ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಮರ್ಪಿಸ್ತೇನೆ. ಹಾಗೆ SMS ಫ್ಯಾಮಿಲಿಯು ಕೂಡ ಧನ್ಯವಾದ ಸಮರ್ಪಿಸಿ. ಬೆಂಗಳೂರಿನ ಕಂಬಳ ಈ ಕೋಣೆಗಳನ್ನು ಓಡಿಸಿದವರು ಭಟ್ಕಳ ಹರೀಶ್ ನಾಯ್ಕ್ ಅಂತೇಳಿ ಲಾಸ್ಟ್ ಇಯರ್ ಕೂಡ 10 ಮೆಡಲ್ ಮಾಡಿ ಕೊಟ್ಟಿದ್ದಾರೆ. ಈ ಸಲ ಕೂಡ ಮೊದಲನೇದರಲ್ಲಿ 2ನೇ ಮೆಡಲ್, ಇವತ್ತು ಫಸ್ಟ್ ಮೆಡಲ್ ಕೊಡಿಸಿ ಈ ಕೂಟದ ಅತ್ಯುತ್ತಮ ಓಟಗಾರ ಅನ್ನೋದಕ್ಕೆ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ. ಮುಂದಿನ ಭವಿಷ್ಯ ಕೂಡ ಅವನೇ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಇದು ಇಡೀ SMS ಫ್ಯಾಮಿಲಿ ಮತ್ತು ನಾರಾವಿ ತಂಡದ ಓನರ್ ಮತ್ತು ಇಡೀ ತಂಡದವರ ಮಾತು. ಪ್ರಮುಖವಾಗಿ ಅವರೆಲ್ಲರೂ ಕೂಡ ಜೋಶ್ನಲ್ಲಿದ್ದಾರೆ. ಅಡ್ಡ ಹಲಗೆಯಲ್ಲಿ ಚಾಂಪಿಯನ್ ಅನ್ನುವಂಥ ಪಟ್ಟವನ್ನು ಅಲಂಕರಿಸಿರುವಂಥ SMS ಫ್ಯಾಮಿಲಿ ತಂಡ ಈಗ ಜೋಶ್ನಲ್ಲಿ ಇದೆ. ಸಂಜು ಜೊತೆಗೆ ದಾಮೋದರ ದೊಡ್ಡಬಳೆ, ಸುದ್ದಿ ನ್ಯೂಸ್, ಬೆಂಗಳೂರು. ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ ಪುತ್ತೂರು 2004ರಿಂದ ಪ್ರಯೋಗಾಲಯ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹ ಸೇವೆ. ಪುತ್ತೂರಿನ ಏಕೈಕ ಸಂಪೂರ್ಣ ಸ್ವಯಂ ಚಾಲಿತ ರಕ್ತ ತಪಾಸಣಾ ಕೇಂದ್ರ. 500ಕ್ಕೂ ಹೆಚ್ಚು ವಿಧದ ತಪಾಸಣಾ ಸೌಲಭ್ಯಗಳು, 25ಕ್ಕೂ ಅಧಿಕ ರಕ್ತ ಪರೀಕ್ಷೆ ಪ್ಯಾಕೇಜ್ಗಳು, ಮನೆ ಬಾಗಿಲಿನಿಂದಲೇ ಸ್ಯಾಂಪಲ್ ಕಲೆಕ್ಷನ್ ಸೌಲಭ್ಯ, ತ್ವರಿತ ಖಚಿತ ಫಲಿತಾಂಶಕ್ಕಾಗಿ ಅತ್ಯಾಧುನಿಕ ಲ್ಯಾಬ್ ಉಪಕರಣಗಳು, ಇಮೇಲ್ SMS ಅಲರ್ಟ್ ಮೂಲಕ ರಿಪೋರ್ಟ್ ವ್ಯವಸ್ಥೆ, ನಿಖರ ಪಾರದರ್ಶಕ ರಕ್ತ ಪರೀಕ್ಷಾ ಫಲಿತಾಂಶಗಳಿಗೆ ಭೇಟಿ ನೀಡಿ. ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ, ಹೆಡ್ ಆಫೀಸ್ ಧನ್ವಂತರಿ ಕಾಂಪ್ಲೆಕ್ಸ್, ಮೇನ್ ರೋಡ್, ಪುತ್ತೂರು. ಬ್ರಾಂಚೆಸ್ ದರ್ಬೆ, ಬುಳುವಾರ್, ಸುಳ್ಯ, ಮಾಡಾವ್, ಈಶ್ವರಮಂಗಲ, ವಿಟ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.